ಬನ್ನಿ ಇವತ್ತು ನಾವೆಲ್ಲರೂ ಸೇರಿ ಭಾಷೆಗಳ ಒಂದು ಅದ್ಭುತ ಪ್ರಪಂಚಕ್ಕೆ ಹೋಗೋಣ. ಭಾಷಾಪ್ರೇಮಿಗಳಿಗೆಲ್ಲ ಈ ವಿಶೇಷವಾದ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ನಾವಿವತ್ತು ಠೇಠಿ ಅಂಗಿಕಾ ಅನ್ನೋ ಒಂದು ವಿಶೇಷವಾದ ಭಾಷೆಯ ವ್ಯಾಕರಣದ ಆಳವನ್ನು ಅನ್ವೇಷಣೆ ಮಾಡಲಿದ್ದೇವೆ. ಇದು ಮೇಲ್ನೋಟಕ್ಕೆ ಒಂದು ಸರಳ ಪ್ರಾದೇಶಿಕ ಭಾಷೆ ಅನಿಸಿದ್ರೂ ಇದರ ಒಳಗಿರುವ ವ್ಯವಸ್ಥಿತವಾದ ರಚನೆ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯಪಡ್ತೀರಾ. ಸರಿ, ತಡ ಮಾಡುವುದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ನಾವು ಆರಿಸಿಕೊಂಡಿರುವ ಮೂಲ ಪುಸ್ತಕದ ಮುಖಪುಟವನ್ನು ನೀವಿಲ್ಲಿ ನೋಡಬಹುದು. ಈ ಸುಂದರವಾದ ನವಿಲಿನ ವಿನ್ಯಾಸ ಇದೆಯಲ್ಲ, ಇದು ಕೇವಲ ಚಿತ್ರ ಮಾತ್ರವಲ್ಲ, ನಾವು ಮುಂದೆ ನೋಡಲಿರುವ ಸಾಂಸ್ಕೃತಿಕ ಪರಂಪರೆಯ ಒಂದು ಸಂಕೇತ ಅಂತಾನೆ ಹೇಳಬಹುದು. ಮೈಥಿಲಿ ಮತ್ತು ಅಂಗಿಕಾ ಭಾಷೆಗಳ ವ್ಯಾಕರಣವನ್ನು ಈ ಪುಸ್ತಕ ಹೇಗೆ ಬಿಡಿಸಿಟ್ಟಿದೆ ಅನ್ನೋದನ್ನ ನಾವಿಂದು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯಲ್ಲಿ ಏನೇನಿರುತ್ತೆ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಠೇಠಿ ಅಂಗಿಕಾ ಪರಿಚಯ, ಅದರ ಧ್ವನಿಗಳು, ಶಬ್ದಗಳ ರಚನೆ, ನಾಮಪದ ಮತ್ತು ಲಿಂಗ, ಸರ್ವನಾಮಗಳ ಬಳಕೆ ಹಾಗೂ ಕೊನೆಯದಾಗಿ ಕ್ರಿಯಾಪದ ಮತ್ತು ಕಾಲಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಮೊದಲಿಗೆ ಈ ಭಾಷೆ ಎಲ್ಲಿಂದ ಬಂತು ಅನ್ನೋದರ ಒಂದು ಸಣ್ಣ ಇತಿಹಾಸ ನೋಡೋಣ. ಇದರ ಬೇರುಗಳು ಎಷ್ಟು ಹಿಂದಕ್ಕೆ ಹೋಗುತ್ತಾವೆ ಗೊತ್ತಾ? ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದಿಂದ ಶುರುವಾಗಿ ಇಂಡೋ ಇರಾನಿಯನ್, ಇಂಡೋ ಆರ್ಯನ್ ಮೂಲಕ ಸಾಗಿ ಮಾಗಧಿ ಪ್ರಾಕೃತದಿಂದ ವಿಕಸನಗೊಂಡು ಕೊನೆಯ ಬಿಹಾರಿ ಉಪಗುಂಪಿಗೆ ಸೇರುತ್ತೆ ಈ ಠೇಠಿ ಅಂಗಿಕಾ. ಇಷ್ಟು ದೊಡ್ಡ ಸಾಂಸ್ಕೃತಿಕ ಇತಿಹಾಸ ಇರೋದ್ರಿಂದಲೇ ಈ ಭಾಷೆಗೆ ಒಂದು ಅದ್ಭುತವಾದ ಮೌಲ್ಯ ಬಂದಿದೆ. ನಮ್ಮ ಮೊದಲನೇ ಭಾಗ ಠೇಠಿ ಅಂಗಿಕಾ, ಒಂದು ಪರಿಚಯ. ಇಲ್ಲಿ ಒಂದು ಭಾರಿ ಮಜಾವಾದ ವಿಷಯ ಇದೆ. ಪೂರ್ವ ಭಾರತದ ಅಂಗಪ್ರದೇಶ, ಬೇಗುಸರಾಯ್, ಮುಂಗೇರ್ ಮುಂತಾದ ಕಡೆ ಮಾತನಾಡುವ ಈ ಭಾಷೆಗೆ ಚಿಕಾಚಿಕಿ ಅನ್ನೋ ಒಂದು ತಮಾಷೆಯ ಅಡ್ಡ ಹೆಸರಿದೆ. ಜಾರ್ಜ್ ಗ್ರಿಯರ್ಸನ್ ಅನ್ನೋ ಬ್ರಿಟಿಷ್ ಭಾಷಾಶಾಸ್ತ್ರಜ್ಞ ಈ ಹೆಸರು ಕೊಟ್ರು. ಕಾರಣ ಏನ್ ಗೊತ್ತಾ? ಈ ಭಾಷೆಯಲ್ಲಿ ಪದೇ ಪದೇ ಛೈ ಕೈ ಅಥವಾ ಛೈ ಅನ್ನೋ ಪದ ಬಳಸ್ತಾರೆ. ಅಂದರೆ ಇದೆ, ಇಸ್ ಅಂತ ಅರ್ಥ. ಈ ಪದ ಎಷ್ಟು ಸಲ ಬರುತ್ತೆ ಅಂದ್ರೆ ಭಾಷೆಯ ಹೆಸರೇ ಚಿಕಾಚಿಕಿ ಆಗ್ಬಿಟ್ಟಿದೆ. ಈಗ ಎರಡನೇ ಭಾಗ, ಭಾಷೆಯ ಅತಿ ಸಣ್ಣ ಕಣಗಳಾದ ಧ್ವನಿಗಳ ಬಗ್ಗೆ ಮಾತಾಡೋಣ. ಶಬ್ದಗಳು ನಮ್ಮ ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ ಅನ್ನೋದರ ಆಧಾರದ ಮೇಲೆ ಅವನ್ನು ಇಲ್ಲಿ ವರ್ಗೀಕರಿಸಲಾಗಿದೆ. ಕಂಠ, ತಾಲು ಮತ್ತು ತುಟಿಗಳಿಂದ ಬರುವ ಸ್ವರ ಮತ್ತು ವ್ಯಂಜನಗಳು. ಇಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾದದ್ದು ಓ ಅಥವಾ ಆ ಅನ್ನೋ ಸ್ವರ. ಗಂಟಲಿನಿಂದ ಬರುವ ಈ ವಿಶೇಷವಾದ ಶಬ್ದನೇ ಠೇಠಿ ಅಂಗಿಕಾವನ್ನು ಹಿಂದಿ ಅಥವಾ ಮೈಥಿಲಿ ಭಾಷೆಗಳಿಂದ ಸಂಪೂರ್ಣವಾಗಿ ಬೇರೆ ಮಾಡುವುದು. ಈ ಭಾಷೆಯ ಉಚ್ಚಾರಣೆಗಳು ಕೇಳೋಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತವೆ ಅಂದ್ರೆ, ಉದಾಹರಣೆಗೆ ಶ, ಶ ಮತ್ತು ಸ, ಈ ಮೂರಕ್ಕೂ ಅವರು ಒಂದೇ ಉಚ್ಚಾರಣೆ ಮಾಡ್ತಾರೆ, ಅದೇ ಸ. ಅದಕ್ಕಿಂತಲೂ ಮಜಾವಾದ ವಿಷಯ ಅಂದ್ರೆ, ದೈನಂದಿನ ಮಾತಿನಲ್ಲಿ ಲ ಮತ್ತು ರ ಅಕ್ಷರಗಳು ತಮ್ಮ ಜಾಗವನ್ನ ಅದಲು ಬದಲು ಮಾಡ್ಕೊಳ್ತವೆ. ನಾವೆಲ್ಲರೂ ನದಿ ಅಂದ್ರೆ ಅವರು ಲದ್ದಿ ಅಂತಾರೆ. ರಹರಿ ಅನ್ನೋದು ಲಹರಿ ಆಗುತ್ತೆ. ಭಾಷೆ ತನ್ನದೇ ಆದ ವಿಚಿತ್ರ ನಿಯಮಗಳನ್ನ ಹೇಗೆ ಕಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಮುಂದಿನ ಭಾಗ ಶಬ್ದಗಳ ವಿಚಾರ ಮತ್ತು ಅವುಗಳ ರಚನೆ. ಈ ಸ್ಲೈಡ್ ನೋಡಿ, ಇದು ಈ ಭಾಷೆಯ ಪದಗಳ ನಿರ್ಮಾಣದ ಅದ್ಭುತ ನಿಯಮವನ್ನು ವಿವರಿಸುತ್ತೆ. ಇಲ್ಲಿ ಲಘು, ಗುರು ಮತ್ತು ಅತಿರಿಕ್ತ ಅಂತ 3 ಹಂತಗಳಿವ. ಅಂದ್ರೆ ಶಾರ್ಟ್, ಲಾಂಗ್ ಮತ್ತು ಎಕ್ಸ್ಟ್ರಾ. ಉದಾಹರಣೆಗೆ ಫುದ್ದನ್ ಅನ್ನೋ ಪದ ಫುದನ ಆಗುತ್ತೆ, ಆಮೇಲೆ ಇನ್ನೂ ಉದ್ದವಾಗಿ ಫುದನಮ ಆಗುತ್ತೆ. ಮಾಲಿ ಅನ್ನೋದು ಮಲಿಯಾ ಆಗಿ ಆಮೇಲೆ ಮಲಿಬಾ ಆಗುತ್ತೆ. ಈ ಒಂದು ನಿಯಮವೇ ಈ ಭಾಷೆಗೆ ಒಂಥರ ಮ್ಯೂಸಿಕಲ್ ರಿದಮನ್ನೇ ಕೊಡುತ್ತೆ ಅಲ್ವಾ? ಪದಗಳ ರಚನೆಯಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಇಲ್ಲಿದೆ. ಪ್ರೀತಿ ಅಥವಾ ಕೆಲವೊಮ್ಮೆ ಸಣ್ಣದಾಗಿ ಅಗೌರವ ತೋರ್ಸೋಕೆ ಇಲ್ಲಿ ವಿಶೇಷವಾದ ಪ್ರತ್ಯಯಗಳಿದೆ. ಈ ಯ ಸೇರ್ಸಿದ್ರೆ ಗಾಯ್ ಅನ್ನೋದು ಗಯ್ಯಾ ಆಗುತ್ತೆ. ವಾ ಅಥವಾ ಇವ ಸೇರ್ಸಿದ್ರೆ ಪದಕ್ಕೊಂದು ವಿಶೇಷ ಅರ್ಥ ಸಿಗುತ್ತೆ. ಫೂಲ್ ಅನ್ನೋದು ಫುಲ್ಬಾ ಆಗುತ್ತೆ. ಹಾಗೆ ದೊಡ್ಡ ದೊಡ್ಡ ಹೆಸರುಗಳನ್ನ ಪ್ರೀತಿಯಿಂದ ಶಾರ್ಟ್ ಮಾಡೋ ಅಭ್ಯಾಸ ಕೂಡ ಇದೆ. ಅನ್ನನ್ ಲಾಲ್ ಅನ್ನೋ ಹೆಸರನ್ನ ಅಂತೋ ಅಥವಾ ಅಂತ ಅಂತ ಕರೀತಾರೆ. 4ನೇ ಭಾಗ, ನಾಮಪದ, ಲಿಂಗ ಮತ್ತು ವಚನಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋಣ. ವ್ಯಾಕರಣದ ಬೇಸ್ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ವಿಕಾರಿ ಮತ್ತು ಅವಿಕಾರಿ ಪದಗಳ ವ್ಯತ್ಯಾಸ ತಿಳಿಯಬೇಕು. ವಿಕಾರಿ ಪದಗಳು ಅಂದ್ರೆ ಸನ್ನಿವೇಶ, ಲಿಂಗ ಅಥವಾ ವಚನಕ್ಕೆ ತಕ್ಕಂತೆ ತಮ್ಮ ರೂಪ ಬದಲಾಯಿಸುತ್ತವೆ. ಆದ್ರೆ ಅವಿಕಾರಿ ಪದಗಳು ತುಂಬಾ ಸ್ಟ್ರಾಂಗ್. ಅವು ಏನೇ ಆದ್ರೂ ಬದಲಾಗೋದಿಲ್ಲ, ಹಾಗೆಯೇ ಉಳಿಯುತ್ತವೆ. ಇಲ್ಲಿ ಲಿಂಗದ ನಿಯಮಗಳ ಒಂಥರ ಡ್ಯುಯಲ್ ನೇಚರ್ ನೋಡಬಹುದು. ಕೆಲವೊಮ್ಮೆ ಸ್ತ್ರೀಲಿಂಗ ಮಾಡೋಕೆ ಈ ಪ್ರತ್ಯಯ ಬಳಸ್ತಾರೆ. ಅಂದ್ರೆ ಚೋಟ್ಕ ಇರೋದು ಚೋಟ್ಕಿಯಾಗುತ್ತೆ. ಆದ್ರೆ ಇನ್ನೊಂದು ಕಡೆ
ಪೂರ್ತಿ ವಾಕ್ಯ ನೋಡಿದಾಗ ವ್ಯಕ್ತಿ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಲಿಂಗ ಬದಲಾಗೋದೇ ಇಲ್ಲ. ಊ ಆದ್ಮಿ ಅಚ್ಛಾ ಛೈ, ಆ ವ್ಯಕ್ತಿ ಒಳ್ಳೆಯವನು, ಮತ್ತು ಊ ಔರತ್ ಅಚ್ಛಾ ಛೈ, ಆ ಮಹಿಳೆ ಒಳ್ಳೆಯವಳು. ಇಲ್ಲಿ ಕ್ರಿಯಾಪದ ಸ್ವಲ್ಪನೂ ಬದಲಾಗಿಲ್ಲ, ಗಮನಿಸಿದ್ರಾ? ಏಕವಚನವನ್ನು ಬಹುವಚನ ಮಾಡೋಕೆ ಇವರ ಹತ್ರ ಎಷ್ಟೊಂದು ಆಯ್ಕೆಗಳಿದೆ ನೋಡಿ. ಬರೀ ಒಂದೇ ಪದ ಇಟ್ಕೊಂಡಿಲ್ಲ ಇವರು. ಸಬ್, ಸಬ್, ಲೋಗ್, ಲೋಗನಿ, ಸಿನಿ, ಹೀಗೆ 10 ಹಲವು ಪದಗಳಿವೆ. ಗುಂಪನ್ನು ಸೂಚಿಸೋಕೆ ಇದು ತುಂಬಾ ಸುಲಭ. ಹಮೇ ಸಬ್, ನಾವೆಲ್ಲರೂ, ಡಾಕ್ಟರ್ ಲೋಗ್ ಅಂತ ಭಾರಿ ನ್ಯಾಚುರಲ್ ಆಗಿ ಹೇಳ್ತಾರೆ. ಈಗ 5ನೆಯ ಭಾಗ, ಸರ್ವನಾಮಗಳ ಬಳಕೆಯತ್ತ ಗಮನಹರಿಸೋಣ. ಕೇವಲ ಸರ್ವನಾಮಗಳಲ್ಲಿ ಬರೋಬ್ಬರಿ 8 ವಿಧಗಳಿವೆ. ಇಲ್ಲಿ ಈ 8 ಭಾಗಗಳ ಆಳವಾದ ಪಟ್ಟಿಯನ್ನು ನೋಡಿ. ಇದು ಯಾವುದೋ ಹಳ್ಳಿಯ ಅಥವಾ ಪ್ರಾದೇಶಿಕ ಭಾಷೆ ಅಂತ ಅಂದ್ಕೊಳ್ತೇವೆ, ಆದರೆ ಇದರ ವ್ಯಾಕರಣದ ಚೌಕಟ್ಟು ಎಷ್ಟು ಕರಾರುವಾಕಾಗಿದೆ ಮತ್ತು ಭದ್ರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ನೋಡಿ, ಪ್ರಥಮ ಮತ್ತು ದ್ವಿತೀಯ ಪುರುಷದ ಸರ್ವನಾಮಗಳು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ರೂಪ ಬದಲಿಸುತ್ತವೆ ಅಂತ. ಹಮ್ ಅಂದರೆ ನಾನು, ಕರ್ಮಣಿ ಪ್ರಯೋಗದಲ್ಲಿ ಹಮರ ಆಗುತ್ತೆ, ಸಂಬಂಧ ಹೇಳುವಾಗ ಹಮರೋ ಆಗುತ್ತೆ. ಅದೇ ರೀತಿ ತೇಮ್ ಅಂದರೆ ನೀನು, ತೋರಾ ಮತ್ತು ತೊರೋ ಆಗಿ ಬದಲಾಗೋದನ್ನ ನಾವಿಲ್ಲಿ ಹೋಲಿಸಿ ನೋಡಬಹುದು. ಕೊನೆಯದಾಗಿ 6ನೆಯ ಭಾಗ, ಭಾಷೆಯನ್ನು ನಡೆಸಿಕೊಂಡು ಹೋಗುವ ಕ್ರಿಯಾಪದಗಳು ಮತ್ತು ಕಾಲಗಳು. ಕ್ರಿಯಾಪದಗಳೇ ಈ ಠೇಟಿ ಅಂಗೀಕ ವ್ಯಾಕರಣದ ನಿಜವಾದ ಹೃದಯ. ಯಾಕಂದ್ರೆ ಇದು ಬರೀ ಒಂದು ಕೆಲಸ ಆಗ್ತಿದೆ ಅಂತ ಹೇಳಲ್ಲ, ಬದಲಾಗಿ ಯಾರು ಮಾತಾಡ್ತಿದ್ದಾರೆ, ಯಾವಾಗ ಮಾತಾಡ್ತಿದ್ದಾರೆ ಮತ್ತು ಯಾರ ಜೊತೆ ಮಾತಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಕ್ರಿಯಾಪದಗಳು ಬದಲಾಗ್ತಾ ಹೋಗ್ತವೆ. ಈ ಒಂದು ಸೂಕ್ಷ್ಮತೆಯನ್ನೇ ಭಾಷೆಗೆ ತುಂಬ ಜೀವಕಳೆ ತಂದುಕೊಡೋದು. ಇದು ಆಕ್ಚುಲ್ ಆಗಿ ಹೇಗೆ ಕೆಲಸ ಮಾಡತ್ತೆ ಅಂತ ಒಂದು ಉದಾಹರಣೆ ಮೂಲಕ ನೋಡೋಣ. ಇಲ್ಲೇ ತಿನ್ನು ಅನ್ನೋ ಕ್ರಿಯಾಪದ ತಗೊಳ್ಳೋಣ. ನಾನು, ನೀನು ಮತ್ತು ಅವನು ಅನ್ನೋದಕ್ಕೆ ತಕ್ಕಂತೆ ಖಾಯ್ಛೈ, ಖಾಯ್ಛೌ ಮತ್ತು ಭೂತಕಾಲದಲ್ಲಿ ಖೈಲ್ಕಾಯ್ ಅಂತ ಕ್ರಿಯಾಪದ ಹೇಗೆ ನಿಖರವಾಗಿ ಕೌಲೊಡೆಯುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಥೇಠೆ ಅಂಗಿಕಾದ ಈ ಅದ್ಭುತವಾದ ವ್ಯಾಕರಣದ ಪ್ರಯಾಣವನ್ನು ಮುಗಿಸ್ತಾ ನನಗೊಂದು ಪ್ರಶ್ನೆ ಕಾಡ್ತಿದೆ. ಇಲ್ಲಿ ನಾವು ನೋಡಿದ್ದ ಈ ವ್ಯವಸ್ಥಿತವಾದ ವ್ಯಾಕರಣದ ನಿಯಮಗಳು ನಮ್ಮ ಸುತ್ತಮುತ್ತ ಇರೋ ಇತರ ಪ್ರಾದೇಶಿಕ ಭಾಷೆಗಳಿಗೆ ಹೇಗೆ ಹೋಲಿಕೆಯಾಗಬಹುದು? ನಮ್ಮದೇ ಭಾಷೆಗಳಲ್ಲಿ ಇಂತಹ ಅದೆಷ್ಟೂ ಅನ್ವೇಷಿಸದ ವ್ಯಾಕರಣದ ಮ್ಯಾಜಿಕ್ ಅಡಗಿದೆಯೋ ಅಲ್ವಾ? ಖಂಡಿತ ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕು. ಈ ವಿಶ್ಲೇಷಣೆ ನಿಮ್ಗೆ ಭಾಷೆಗಳ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಕೊಟ್ಟಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.